ಸುಮಾರು ಒಂದು 30 ವರ್ಷದಿಂದ ನಾನಿದ್ದು ಇಲ್ಲಿ ಹೇರ್ ಕಟ್ಟಿಂಗ್ ಸಲೂನ್ ಮಾಡ್ತಾ ಇದ್ದೇನೆ. ನನಗೆ ಸಮಾಜಕ್ಕೆ ನನ್ನಿಂದಾಗಿ ಏನಾದರೂ ಸೇವೆ ಮಾಡಬೇಕಂತ ಆಲೋಚನೆ ಬಂತು. ಆಗ ನನ್ನ ಮನಸ್ಸಿಗೆ ನಾನು ಕಲಿತ ವಿದ್ಯೆಯಲ್ಲಿ ಏನಾದರೂ ಸಮಾಜ ಸೇವೆ ಮಾಡಬೇಕಂತ ಬುದ್ಧಿಮಾಂದ್ಯ ಹಾಸ್ಟೆಲ್ಗೆ ಹೋಗಿ ಹೇರ್ ಕಟ್ಟಿಂಗ್ ಮಾಡ್ತಾ ಬಂದೆ. ಈಗ ಸುಮಾರು 8 ಆಶ್ರಮಕ್ಕೆ ಹೋಗಿ ಹೇರ್ ಕಟ್ಟಿಂಗ್ ಮಾಡ್ತಾ ಬರ್ತಾ ಇದ್ದೇನೆ ಫ್ರೀಯಾಗಿ. ಅದು ಕೂಡ ಪ್ರತಿ ಮಂಗಳವಾರ ರಜೆ ದಿವಸ ಒಂದು ದಿವಸವೂ ಬಿಡದೆ ಮಂಗಳವಾರ ದಿವಸ ಹೋಗಿ ಮಾಡ್ತಾ ಇದ್ದೇನೆ. ಸ್ಪಂದನ ಕಾರ್ಕಳದಲ್ಲಿ, ಸ್ಪಂದನ ಉಪ್ಪೂರು, ಕಾರ್ಕಳದಲ್ಲಿ, ತುಂಬ ಕಡೆ ಒಟ್ಟಿಗೆ 8 ಕಡೆಯಲ್ಲಿ ಬರ್ತಾ ಇದ್ದೇನೆ. ನನ್ನಿಂದ ಸಮಾಜಕ್ಕೆ ಏನಾದರೂ ಒಂದು ಉಪಯೋಗ ಆಗಬೇಕಂತ ಈ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೇನೆ ಸುಮಾರು 7 ವರ್ಷದಿಂದ. ಮತ್ತು ಸಮಾಜಕ್ಕೆ ಏನಾದರೂ ಯಾವ ಲೆಕ್ಕದಲ್ಲಿ ಸೇವೆ ಮಾಡಬೇಕಂತ ನಾನು ಆಲೋಚನೆ ಮಾಡ್ತಾ ಇದ್ದೆ. ಅದು ಈ ನಮ್ಮ ಕಲಿತ ವಿದ್ಯೆಯಲ್ಲಿ ಸಮಾಜ ಸೇವೆ ಮಾಡೋದು ನನಗೆ ತೃಪ್ತಿ ತಂದಿದೆ.